ಹಲೋ ಪುತ್ತೂರು, ನಾನಿವತ್ತು ಪುತ್ತೂರಿನ ತೆಂಕಿಲದ ಬೈಪಾಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಸಾರಿ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಕಾಯ್ತಾ ಇದೆ. ಅದು ಏನು ಅಂತ ತೋರಿಸ್ತೀನಿ ಬನ್ನಿ. ಪುತ್ತೂರಿನ ತಮಂಡಿ ಸಿಲ್ಕ್ಸ್ ಅಲ್ಲಿ ನಾವಿವಾಗ ಇದ್ದೇವೆ. ಇಂಗ್ಲೆಂಡ್ ಮಯೂರದಲ್ಲಿ 2.5 ವರ್ಷಗಳಿಂದ ಕಾರ್ಯಾಚರಿಸ್ತಾ ಗ್ರಾಹಕರಿಗೆ ಉತ್ತಮ ಕ್ವಾಲಿಟಿಯ ಸೀರೆಗಳನ್ನ ಕೊಡ್ತಾ ಬಂದಿರುವಂತಹ ಈ ಸಂಸ್ಥೆ ಈಗ ಬೈಪಾಸ್ ನಲ್ಲಿ ವಿಸ್ತೃತಗೊಂಡು ತುಂಬಾನೇ ಬೃಹತ್ ಕಲೆಕ್ಷನ್ ಜೊತೆಗೆ ಇಲ್ಲಿ ಬಂದಿದೆ. ಸೊ ಇಲ್ಲಿ ಯಾವೆಲ್ಲ ಸ್ಪೆಷಲ್ ಕಲೆಕ್ಷನ್ ಗಳಿದೆ, ಜೊತೆಗೆ ಯಾವ ಕ್ವಾಲಿಟಿಯ ಬಟ್ಟೆಗಳಿದೆ, ಸೀರೆಗಳಿದೆ, ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಬನ್ನಿ, ಇಲ್ಲಿನ ವೆರೈಟಿ ಸ್ಯಾರಿ ಕಲೆಕ್ಷನ್ ಅನ್ನ ತೋರಿಸ್ತಾ ಹೋಗ್ತೀನಿ. ನಾವಿಲ್ಲಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ತರಹದಂತ ಸೀರೆಗಳಿಲ್ಲಿ ನೋಡ್ಬೋದು. ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಕಲರ್ ಕಾಂಬಿನೇಷನ್ಸ್ ನೋಡಿ, ಇಲ್ಲಿ ಇನ್ನೊಂದು ರೀತಿಯಾದಂತಹ ಕಲರ್ ಕಾಂಬಿನೇಷನ್ ಇದೆ. ಅಂಡ್ ಇಲ್ಲಿ ನೋಡ್ಬೋದು, ಇವೆಲ್ಲ ಈಗಿನ ಟ್ರೆಂಡಿ ಸ್ಯಾರಿಗಳು ಅಂಡ್ ಈಸಿ ಟು ವೇರ್. ಮೇಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಸ್ಯಾರಿ ಕಡಿಮೆಗೆ ಸಿಗುತ್ತಾ ಅಂತ ನೋಡೋದಲ್ಲ, ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಬಾಳಿಕೆ ಬರಬೇಕು ನಮಗೆ. 4 ಸಲ ಯೂಸ್ ಮಾಡಿದ ತಕ್ಷಣ ಅದನ್ನ ಬಿಸಾಡೋ ತರ ಇರಬಾರ್ದು, ಅಷ್ಟು ಒಳ್ಳೆ ಕ್ವಾಲಿಟಿ ಬರಲೇಬೇಕು ನಮಗೆ. ಹಾಗಾಗಿ ಒಳ್ಳೊಳ್ಳೆ ಸ್ಯಾರಿಗಳಿದೆ ನೋಡಿ. ಇದು ಜರಿಯಲ್ಲಿ ಬರುತ್ತೆ ನೋಡಿ, ಜರಿಯಲ್ಲಿ ಈ ತರದ ಸ್ಯಾರಿಗಳು ಬರುತ್ತೆ. ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಕಾಟನ್ ಸ್ಯಾರಿಗಳು. ಅಂಡ್ ಈಗಿನ ಟ್ರೆಂಡ್ ಟಿಶ್ಯೂ ಸ್ಯಾರಿಗಳು. ಮದುವೆಗಳಿಗೆ ಎಲ್ಲರೂ ಕೂಡ, ಇವನ್ ಬ್ರೈಡ್ ಕೂಡ ಇದನ್ನೇ ಪ್ರಿಫರ್ ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಇಂಥದ್ದನ್ನೇ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ತುಂಬಾ ಟ್ರೆಂಡಿ ಆಗಿದೆ. ಅಂಡ್ ಏನೋ ಇಡೀ ಇವೆಂಟ್ ಅಲ್ಲಿ ತುಂಬಾನೇ ಶೈನ್ ಆಗೋದಕ್ಕೆ ಒಂದು ಬೆಸ್ಟ್ ಸ್ಯಾರಿ. ಅಂಡ್ ಇದು ಕಾಟನ್ ಅಲ್ಲಿ ಬರುತ್ತೆ ಇವೆಲ್ಲ. ಅಂಡ್ ಇಲ್ಲೊಂದು ನೋಡ್ಬೋದು, ಇದು ಕಾಟನ್ ಸ್ಯಾರಿ. ಪ್ರತಿಯೊಂದು ಸೀರೆ ಕೂಡ ಒಂದೊಂದು ಸ್ಟೋರಿಯನ್ನ ಹೇಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಬನಾರಸ್ ಆಗಿರ್ಬೋದು, ಕಾಂಚೀಪುರಂ ಆಗಿರ್ಬೋದು, ಎಲ್ಲವೂ ಕೂಡ ಆಯಾಯ ಭಾಗದ ಒಂದು ಕಥೆ ಇರುತ್ತೆ. ಅದೇ ತರ ಬ್ಯೂಟಿಫುಲ್ ಸ್ಟೋರೀಸ್ ಅನ್ನ ಪ್ರಿಂಟ್ ಮಾಡಿರುವಂತಹ ಸ್ಯಾರಿಗಳು, ಪ್ರಿಂಟೆಡ್ ಸ್ಯಾರಿಗಳು, ಕಾಟನ್ ಸ್ಯಾರಿ, ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಕ್ರೇಪ್ ಸ್ಯಾರಿಯಲ್ಲಿ ರೆಡ್ ಕಲರ್ಗೆ ಇದರ ಫ್ಲಾರಲ್ ಪ್ರಿಂಟ್ ಇರುವಂತಹ ಬಾರ್ಡರ್ ಇರುವಂತಹ ಸ್ಯಾರಿ. ಪರ್ಪಲ್ ಕಲರ್ಗೆ ಈ ತರ ಫ್ಲಾರಲ್ ಬಾರ್ಡರ್. ವೈನ್ ಕಲರ್ಗೆ ಈ ತರ ಫ್ಲಾರಲ್ ಪ್ರಿಂಟ್. ಬ್ಲ್ಯಾಕ್ ಸ್ಯಾರಿಗೆ ಯೆಲ್ಲೋ ಕಲರ್ ಫ್ಲಾರಲ್ ಬಾರ್ಡರ್. ಸೊ ಈ ತರ ಬ್ಲ್ಯಾಕ್ ಕಲರ್ಗೆ ಯೆಲ್ಲೋ ಕಲರ್ ಫ್ಲಾರಲ್ ಪ್ರಿಂಟ್ ಇರುವಂತಹ ಸ್ಯಾರೀಸ್ಗಳು. ತುಂಬ ವೆರೈಟಿ ಕಲೆಕ್ಷನ್ಸ್ ಇಲ್ಲಿ ಸಿಗ್ತಾ ಇದೆ. ಇದು ಕ್ರೇಪ್ ಸ್ಯಾರಿ ಆದ್ರೆ, ಇನ್ನು ಪಾರ್ಟಿ ವೇರ್ ಸ್ಯಾರೀಸ್ ನೋಡಬಹುದು. ಸೀಕ್ವಿನ್ ವರ್ಕ್ ಇರುವಂತಹ, ಕಂಪ್ಲೀಟ್ ವರ್ಕ್ ಇರುವಂತಹ ಹೆವಿ ಸ್ಯಾರಿಗಳು ಇಲ್ಲಿ ಸಿಗ್ತಾ ಇದೆ. ನಮ್ಗೀಗ ರಿಸೆಪ್ಷನ್ ಅಥವಾ ಎಂಗೇಜ್ಮೆಂಟ್ ಆ ರೀತಿಯಾದಂತಹ ಫಂಕ್ಷನ್ಗಳಿಗೆ ಪಾರ್ಟಿ ವೇರ್ ಡಿಸೈನರ್ ಸ್ಯಾರೀಸ್ ಇಲ್ಲಿ ಸಿಗ್ತಾ ಇದೆ ನೋಡಿ. ಇದು ಕೂಡ ಸೀಕ್ವಿನ್ ವರ್ಕ್ ಇರುವಂತಹ, ಕಂಪ್ಲೀಟ್ ವರ್ಕ್ ಇರುವಂತಹ. ಇದಕ್ಕೇನಾದ್ರೂ ಬ್ಲೌಸ್ ಗ್ರ್ಯಾಂಡ್ ಆಗಿ ಹೊಲಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ತರದ ಸ್ಯಾರಿಗಳು ಕೂಡ ಇಲ್ಲಿ ಕಲೆಕ್ಷನ್ ಸಿಗ್ತಾ ಇದೆ. ಪ್ರೀಮಿಯಂ ಕ್ವಾಲಿಟಿಯ ಸ್ಯಾರೀಸ್ ಗಳ ಜೊತೆಗೆ ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳು ಅಂತ ಹೇಳಿದ್ರೆ ಕಾರ್ಡ್ ಸೆಟ್ ಗಳು ನೋಡಿ. ಈ ರೀತಿಯಾದಂತಹ ಕಾರ್ಡ್ ಸೆಟ್ ಗಳು ಕೂಡ ಇಲ್ಲಿ ಸಿಗುತ್ತೆ. ಇದೆಲ್ಲ ನಮ್ಗೆ ಆನ್ಲೈನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಬಹುದು ಇಂತಹ ಕ್ವಾಲಿಟಿಯ ಬಟ್ಟೆಗಳು. ಆನ್ಲೈನ್ ಅಲ್ಲಿ ನಾವು ನೋಡಿರ್ತೀವಿ ಈ ತರದಂತಹ ಡ್ರೆಸ್ ಗಳನ್ನ. ಸೊ ಈ ತರದ ಟ್ರೆಂಡಿ ಡ್ರೆಸ್ ಗಳು ಕೂಡ ಇಲ್ಲಿ ಕಡಿಮೆಗೆ ಸಿಗ್ತಾ ಇದೆ. 1000 ಇಂದ ಇಲ್ಲಿ ಆರಂಭ ಆಗ್ತಾ ಇದೆ ಪ್ರೈಸ್ ಗಳು ನೋಡಿ. ಈ ತರದಂತಹ ಏನು ಸೆಟ್ಗಳು, ಸೂಟ್ಗಳು ಸಿಗ್ತಾ ಇದೆ. ಕಾರ್ಡ್ ಸೆಟ್ ಅಂಡ್ ಡೈಲಿ ವೇರ್ ಅಥವಾ ಎಥ್ನಿಕ್ ವೇರ್ ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ. ತುಂಬಾನೇ ಚೆನ್ನಾಗಿರುವಂತಹ ಕ್ವಾಲಿಟಿ ನಮ್ಗೆ ಇಲ್ಲಿ ಸಿಗ್ತಾ ಇದೆ ನೋಡಿ. ಇದು ಲಾಂಗ್ ಅಂಬ್ರೆಲ್ಲಾ ಟೈಪ್ ಆಫ್ ಕುರ್ತಾ. ಇದು ನಮ್ಮ ಜೊತೆ ಭವ್ಯ ಅವರಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇದೆ. ಇಲ್ಲಿ ಮೈಸೂರು ಸಿಲ್ಕ್ ನ ಸ್ಯಾರೀಸ್ ಇದೆ. ಸೊ ಇವಾಗಿನ ಟ್ರೆಂಡ್ ಇದು. ಸೊ ಮ್ಯಾಮ್, ನೀವು ಎಕ್ಸ್ಪ್ಲೈನ್ ಮಾಡಿ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ವಿತ್ ಇದು ಸರ್ಟಿಫೈಡ್ ಬರ್ತದೆ, ಸಿಲ್ಕ್ ಮಾರ್ಕ್. ಮತ್ತೆ ಇದು ವೇಟ್ 120 GMS ವೇಟ್ ಇದ್ರದ್ದು.
ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ. ಹೌದು, ಇದು ಮತ್ತೆ ಗ್ರೀನ್ ಎಲ್ಲ ರೀತಿಯ ಕಲರ್ ಆಪ್ಷನ್ಸ್ ಇದೆ ಇಲ್ಲಿ. ಎಲ್ಲ ಇದಿದೆ. ಬ್ಯೂಟಿಫುಲ್ ಆಗಿರುವಂಥ ಕಲರ್ ಆಪ್ಷನ್ಸ್ ಇದೆ ಅಲ್ವಾ. ಇದು ಕಾಂಟ್ರಾಸ್ಟ್ ಕಲರ್ಸ್. ಓಕೆ, ಬೇರೆ ಏನೇನೆಲ್ಲ ವೆರೈಟೀಸ್ ಇದೆ ಮ್ಯಾಮ್? ಇದೊಂದಿದೆ ಯೂನಿಕ್ ಕಲೆಕ್ಷನ್, ಜೀಬ್ರಾ ಪ್ರಿಂಟ್, ಪ್ಯೂರ್ ಮಲ್ಮಲ್ ಕಾಟನ್ ಇದು. ಓಕೆ, ಪ್ಯೂರ್ ಕಾಟನ್. ಮತ್ತೊಂದು ಇದು ಇದೆ ಪ್ಯೂರ್ ಆರ್ಗನ್ಸಾ. ಓಕೆ, ಪ್ಯೂರ್ ಆರ್ಗನ್ಸ್. ಪ್ಯೂರ್ ಓಕೆ, ಮ್ಯಾಮ್ ಒಂದು ಡೌಟ್ ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದ್ರೆ ಎಷ್ಟರಿಂದ ಆರಂಭ ಆಗುತ್ತೆ? ಸ್ಟಾರ್ಟಿಂಗ್ 6,000 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. 6,000. ಓಕೆ. ಸೊ ಇದೆಲ್ಲ ಹಾಗಾದ್ರೆ ಒಂದು 6,000 ರೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಅದರಲ್ಲಿ ವೇಟ್ ಸ್ವಲ್ಪ ನಿಮಗೆ ಡಿಫರ್ ಆಗುತ್ತೆ. ಡಿಪೆಂಡ್ ಆಗಿರೋ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ಕಸ್ಟಮೈಸ್ ಸಾರಿಗಳು ಕೂಡ ಸಿಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ತರದೇ ಡಿಸೈನ್ ಬೇಕು, ಈ ತರದೇ ಒಂದು ಪ್ಯಾಟರ್ನ್ ಬೇಕು ಅಂತ ಇದ್ರೆ ಅದನ್ನ ಇವರಿಗೆ ತೋರಿಸಿ ಇವ್ರ ಹತ್ರ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಸೊ ಮ್ಯಾಮ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ನೀವು ಎಷ್ಟು ವೇಟ್ ಎಲ್ಲ ಬೇಕಿದ್ರೆ, ಕಲರ್ ಕಾಂಬಿನೇಷನ್ ಏನು ಬೇಕಿದ್ರೆ ಅದನ್ನು ನಾವು ಮಾಡಿ ಕೊಡ್ಬೋದು. ಸೇಮ್ ಅವರಿಗೆ ಹೇಗೆ ಬೇಕು ಆ ತರ ಡಿಸೈನ್ ಅಂಡ್ ಕಲರ್ ಬಾರ್ಡರ್ ಎಲ್ಲವನ್ನ ಕೂಡ ಇವ್ರು ರೆಡಿ ಮಾಡಿ ಕೊಡ್ತಾರೆ. ಸೊ ಒಂದು ಬೆಸ್ಟ್ ಆಪ್ಷನ್. ಯಾವ್ದೂರಲ್ಲಿ ಈ ತರ ಇರ್ಲಿಕ್ಕಿಲ್ಲ ಎಲ್ಲೂ ಕೂಡ. ಸೊ ತಮನ್ವಿಯಲ್ಲಿ ನಿಮ್ಗೆ ಸಿಗ್ತಾ ಇದೆ. ನಿಮ್ಮ ಫೇವ್ರೆಟ್ ಕಲರ್ ಎಲ್ಲಾದ್ರೂ ನೀವು ನೋಡಿದ್ರೆ ಈ ತರದ್ದೇ ಬೇಕು ಅಂತ ಇದ್ರೆ ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಮ್ಮ ಕಾಂಜೀವರಂ ವೀವಿಂಗ್ ಸ್ಪೆಷಾಲಿಟಿ. ವೀವಿಂಗ್ ಪಂಡ ಇವರಿಗೆ ಮಾತಾಡಿಕ್ಕಿಲ್ಲ, ವೀವಿಂಗ್ ಮಲ್ಪೇರು. ಬಟ್ ಆತೊಂಜಿ ಫೈನ್ ವೀವಿಂಗ್ ಬರ್ಪು ನಾವು ಕೆಲವು ಸ್ಪಾಟ್ ಉಪ್ಪು ನಮ್ಮ ವೀವರ್ಸ್ನಾಗಲ್ಲ ನಮ್ಮ ಅಗಲ ಕಲೆಕ್ಟ್ ಮಲ್ತದ್ದು, ನಮ್ಮ ಇಂಡಿವಿಜುವಲ್ ಪೋದಾಗಲ ಕಲೆಕ್ಟ್ ಮಲ್ತದ್ದು ನಮ್ಮ ಐಕೋಸ್ಕರ ಅವೇ ಅದನ್ನ ಆ ಕ್ವಾಲಿಟಿಗೋಸ್ಕರ ನಮ್ಮ ಏನು ಚೂಸ್ ಮಲ್ತ ಕನಪ. ಇದು ಫಾರ್ ಎಕ್ಸಾಂಪಲ್ ಐತೆ ಇಂದು ಐತೆ ಟಿಶ್ಯೂ ಬೇಸ್ ಸಾರಿ ಐತೆ ಕಾಂಜೀವರಂ ಪ್ಯೂರ್ ಹ್ಯಾಂಡ್ಲೂಮು ಡಬಲ್ ವರ್ಕ್ಡ್ ಇರಿಗ ಕೋರಾಡ್ ಬರ್ಪುನೆ ರೆಡ್ ಕಲರ್ ಇರಿಗ ಜಾಯಿಂಟ್ ಆದ ವೀವಿಂಗ್ ಮಲ್ತೊಂದು ಪೋಪುರಿ ಇನ್ನು ಮಸ್ತ್ ಇರಿಗೆ ಕಾಸ್ಟ್ಲಿ ಆಪುರಿ ಈ ವೀವಿಂಗ್ ಮಲ್ಪುನಾಗ. ದೆಕ್ಕ ಇರಿಗೆ ಅರೌಂಡ್ ಇರಿಗೆ 40,000 to 45,000 ಇಪ್ಪುಂಡು ಇರಿಗೆ. ಎಟ್ಟು ಕಮ್ಮಿ ಇರಲ್ಲ ಉಪ್ಪುಂಡು, ಬಟ್ ಇರಿಗೆ ಕ್ವಾಲಿಟಿ ಮಿತ್ ಡಿಪೆಂಡ್ ತೈಪಂಡು ಪ್ಯೂರ್ ಟಿಶ್ಯೂ ಅದು ಉಪ್ಪುಂಡು. ಈ ಪ್ಯೂರ್ ಟಿಶ್ಯೂ ಆದ ಕಾರಣ ಈಗ ಆತ ಕಾಸ್ಟ್ಲಿ ಇಪ್ಪುಂಡು. ಬುಕ್ಕ ಟರ್ನಿಂಗ್ ಬಾರ್ಡರ್ ಪಂಡ ಇತ್ತೆ ಬೇತೇನೆ ಇರೇಗ್ ಕಲರ್ ಕಾಂಬಿನೇಷನ್ ವೀವಿಂಗ್ ಆಪುನೆ ಅಂಚದು ಉಪ್ಪುನಾಗ ಈ ಕಲರ್ ಬೇತೇನೆ ಕಾಂಬಿನೇಷನ್ ವೀವಿಂಗ್ ಅವನು ಪೋಯ್ಲೆಕ್ಕನೆ ಇರೇಗ ಕಾಸ್ಟ್ಲಿ ಡಬಲ್ ಚಾರ್ಜ್ ಅವನು ಪೋಪುನು. ರೆಡ್ ಕಲರ್ ಕಾಂಬಿನೇಷನ್ ಸಿಲ್ಕ್ ಇರೆಗೆ ನೇಯ್ ಒಂದು ಪೋನ ವೀವಿಂಗ್ ಅವನು ಪೋಲೆಕ್ಕನೆ ಇರೆಗೆ ಜಾಸ್ತಿ ಆಯ್ತಾ ಪ್ರೈಸ್ ಜಾಸ್ತಿ ಆಪುನು. ಬುಕ್ಕ ದೆತ್ತ ಮಿತ್ ಜರಿ ಇರೆಗೆ ಟೆಸ್ಟೆಡ್ ಜರಿ ಇಪ್ಪುನು, ಪ್ಯೂರ್ ಜರಿ ಇಪ್ಪುನು, ಇರೆಗೆ ಲೋ ಪ್ರೈಸ್ ದ ಜರಿ ಇಪ್ಪುನು. ಬಿಕಾಸ್ ದೆತ್ತ ಕ್ವಾಲಿಟಿ ಮೇಂಟೈನ್ ಆಪ ದೆತ್ತ ಜರಿ ಇರ್ದು ನೆಕ್ಸ್ಟ್ ಇಪ್ಪುನೆ ಇರೆಗೆ ಪ್ಯೂರ್ ಜರಿಯೇ ಬರ್ಪುನೆ. ಇಂದು ಇರೆಗೆ ಏತು ವರ್ಷ ಮುಟ್ಟಲ ಇರೆಗೆ ದಾಲ ಆಪಜಿ ಇಂದು ಕೊಯ್ಲೆಕ್ಕನೆ ಇರೆಗೆ ದಲ ಇರೆಗೆ ಪ್ರಿಸರ್ವೇಟ್ ಮಲ್ಪುನ ದಾಲ ಪ್ರಾಬ್ಲಮ್ ಇಪ್ಪುಜಿ. ಓಕೆ, ನೀತೆ ಅಂದು ಕಾಂಜೀವರಂ ಹ್ಯಾಂಡ್ಲೂಮ್ ಸಾರಿ ಇರೆಗೆ. ಓಕೆ, ದೆಟ್ ಇರೆಗೆ ರೆಡ್ ಜರಿ ಇಂದು ಇರೆಗೆ ಪೂರ ಬೊಟಿಕ್ ಸ್ಟೈಲ್ ದ ಇರೆಗೆ ಒಂದು ಕಾಂಜೀವರಂ ಸಾರೀಸ್. ಬಿಕಾಸ್ ದೆಟ್ ಸಿಲ್ವರ್ಲ ಗೋಲ್ಡ್ ರೆಡ್ ಜರಿಲ ವೀವಿಂಗ್ ಅವನು ಪೋಪುಂಡು, ರೆಡ್ ಜರಿಲ. ಬಟ್ ಇರೆಗೆ ಡಬಲ್ ವಾಪ್ ಆದಿಪ್ಪುನು ಕ್ವಾಲಿಟಿ ಅದು ಉಪ್ಪುಂಡು ಈ ಸಾರಿಲು ಪೂರ. ಬುಕ್ಕ ದೆಟ್ ಏನ ಪಂಡ ಇಂದು ಪೂರ ಇರೆಗೊಂಜಿ ಬುಟ್ಟಿಕ್ ಸ್ಟೈಲ್ ದ ಇರೆಗೊಂಜಿ ಕಾನ್ಸೆಪ್ಟ್ ಇಂದು ಪೂರ ಈ ರೆಗ್ಯುಲರ್ ಕಾಮನ್ ಬೇಸ್ ಕಾಂಜೀವರಂ ಮತ್ತು ತೆನಿದೇಗ ಇನ್ಮೇ ಕೇರಳ ತೂವಿನ ಕೂಡಲೇ ಇರೆ ಸಡನ್ ಪಿಕ್ ಮಲ್ತದ ಒಂಜಿ ಕಣ್ಣಗೊಂಜಿ ತಾಗು ನಂಚಿನ ಒಂಜಿ ಕಾನ್ಸೆಪ್ಟ್ ಒಂದು ಕಾಂಜೀವರಂ ಈಗ ನಾರ್ಮಲ್ ಕಾಂಜೀವರಂ ಇಪ್ಪುಡು. ನಮ್ಮಲ್ಲಿ ಕಾನ್ಸೆಪ್ಟ್ ಯುನೀಕ್ ಕಾನ್ಸೆಪ್ಟ್. ನಮ್ಮಲ್ಲಿ ಇಪ್ಪುನೇನೆ ಒಂಜಿ ಕಸ್ಟಮರ್ ಬಂದಾಗ ಯುನೀಕ್ ಆತಿ ಕೊಡೋನು ಒಳ್ಳೆ ತಿಕ್ಕನಲ್ಲಿ ನಮ್ಮಲ್ಲಿ ಪತಿ ಕೊಡೋನು ಒಂಜಿ ಕಾನ್ಸೆಪ್ಟ್. ಇಂದು ಇತ್ತೆ ತುಲೆ ಈ ಸಾರಿ ಇರೆಗೊಂದು ವೀವಿಂಗ್ ಸ್ಟೈಲ್ ಸ್ಪೆಷಾಲಿಟಿ ಬೇತದೆತ್ತೆ ಇದು ದಾದ ಬಂದಂಡ ಇರೆಗೆ ಥ್ರೆಡ್ ವೀವಿಂಗ್ ಆಪುಂದೆಟ್ಟು ದೇಟ್ ಥ್ರೆಡ್ ವೀವಿಂಗ್ಲ ಜರಿಲ ಇರೆಗೆ ರೋಸ್ ಜರಿ ಪನ್ಪೆರೆ ರೆಕ್ ಈ ಇತ್ತೆ ಕಾಮನ್ ಎಂದು ಪೂರ ಒಂದು ಫ್ಯಾನ್ಸಿ ಸಾರೀಸ್ ಪೂರ ಕಾಂಜೀವರಂ ಸಾರೀಸ್ ಪೂರ ಇಂದು ಯುನೀಕ್ ಕಲೆಕ್ಷನ್ ಪನ್ಪೆರೆ ದಯಪಂಡ ಥ್ರೆಡ್ ವೀವಿಂಗ್ ಆಪುನೆ. ಕಾಂಜೀವರಂ ಸಿಲ್ಕ್ ಸಾರಿ ಐಟ್ ಥ್ರೆಡ್ ವೀವಿಂಗ್ ಮಲ್ತೊಂದು ಪೋಪುನೆ ಇಂದುಲ ಒಂಜಿ ಸ್ಪೆಷಾಲಿಟಿ ಸಾರೀಸ್ ಉಂದುಲ ಇಂದುಲ ಕಾಂಜೀವರಂನೆ. ಬಟ್ ಇರೆಗ್ ಇರೆಗ್ ಮಾತ್ರ ಥ್ರೆಡ್ ಐಟ್ ಬರ್ಪುನೆ, ಥ್ರೆಡ್ ವೀವಿಂಗ್ ಬರ್ಪುನೆ. ದೆಟ್ ಪೂರ ಜರಿ ವೀವಿಂಗ್ ಬರ್ತದ, ದೆಟ್ ಥ್ರೆಡ್ ವೀವಿಂಗ್ ಬರ್ಪುನೆ. ಸೊ ಶೈನ್ ಉಪ್ಪುನು ಶೈನ್ ಉಪ್ಪುಜಿ ಬಟ್ ಇದ್ದ ಮೊಂಜಿ ಎಡ್ಡೆ ಕ್ವಾಲಿಟಿ ದ ಇರೆ ಉಪ್ಪು ಎಟ್ಟು ಇಂದಾದ ಸ್ಪೆಷಾಲಿಟಿ ಪಂಡಂಡ ಇರೆಗ್ ದೆಟ್ ಟಿಶ್ಯೂಲ ಇರೆಗ್ ಕಾಂಜೀವರಂಲ ರಡ್ಲ ಇರೆಗ್ ವೀವಿಂಗ್ ನಡತೊಂದು ಪೋಪುನೆ ಅವು ಬಾರಿ ಸ್ಪೆಷಲ್. ಐಕೆ ಏಪಲ ಕಾಸ್ಟಿಂಗ್ ಜಾಸ್ತಿ ಇಪ್ಪುನು ದಯಪಂಡ ಐತ ಲೇಬರ್ ಚಾರ್ಜ್ ಆವಡ್ ಐತ ವೀವಿಂಗ್ ಆವಡ್ ಮುಲ್ಪ ಈರೆಗ್ ಕಾಂಜೀವರಂ ಸಿಲ್ಕ್ ಮಲ್ತೊಂದು ಪೋಂಡ ಮುಗುಲ ಅಲ್ಪ ಜಾಯಿನ್ ಮಲ್ತೊಂದು ಈರೆಗ್ ಟಿಶ್ಯೂಡ್ ಬೇಸ್ಡ್ ಇರೆಗ್ ಮಲ್ತೊಂದು ಪೋಪುನೆ.
ದೆಕ್ ನಿಜವಾದ ಮಸ್ತ್ ಡೇಸ್ ಬೋಡು ಅರೌಂಡ್ 60 to 65 ಡೇಸ್ ಬೋಡು ದೆಕ್ ಈ ಸಾರಿ ಮಲ್ಪೋಡು ಬಣ್ಣ ಒಂಜಿ ಸಾರಿ ಮಲ್ಪೋಡು ಬಣ್ಣ ಸ್ಲೋಲಿ ವೀವಿಂಗ್ ಬಟ್ ಮಸ್ತ್ ಸ್ಪೆಷಾಲಿಟಿ ಎಂದುಲ ಅಂಚನೆ ಎಂದುಲ ಒಂಜಿ ಯುನೀಕ್ ಸೆಲೆಕ್ಷನ್ ಒಂದುಲ ಒಂಜಿ ಕರೆಕ್ಟ್ ಪಣ ಒಂಜೇ ಸಾರಿ ಒಂದೇ ಸೈಡ್ ಅಂಡ ರಡ್ ಟೈಪ್ ಟಿಶ್ಯೂಲ ಕಾಂಜಿವಲ್ಲ ಬಾರಿ ರೇರ್ ವಾಪುನೆ ಬಟ್ ಐಕ್ ಟೈಮ್ ಸ್ಪೆಂಡ್ ಪ್ಲಸ್ ಐಕ್ ಟೈಮ್ ಬೋಡು ಪ್ಲಸ್ ಐಕ್ ಒಂದು ವೀವಿಂಗ್ ದಾಗಲ್ಲ ಮಸ್ತ್ ಐಕ್ ಕಾನ್ಸಂಟ್ರೇಟ್ ಮಲ್ಪೋಡು ದಯ ಪಂಡ ಇದಕ್ಕೆ ಟಿಶ್ಯೂ ಮಸ್ತ್ ಡೆಲಿಕೇಟ್ ಆದುಪ್ಪುನು ಇನ್ನೂ ಐಕೆ ಸಪೋರ್ಟ್ ಮಲ್ಪೋಡು ವೀವಿಂಗ್ ಆತೆ ಸ್ಲೋಲಿ ನಡಪುನೆ ಐಕೆರಿಗೆ ಮೋರ್ ದೆನ್ 65 ಡೇಸೇ ಆಪುಂದಕ್ಕೆ ಒಂಜಿ ವೀವಿಂಗ್ ಒಂಜಿ ಸಾರಿ ರೆಡಿ ಆಡ್ಕೊಂಡೆ 65 ಡೇ ಹಾಕೋದು. ಸ್ಪೆಷಾಲಿಟಿ ಈ ಸಾರಿದು. ತಮನ್ ಮಿಸಸ್ ಕಳೆದ ಕೆಲವು ವರ್ಷಗಳಿಂದ ಪುತ್ತೂರಲ್ಲಿ ಕಾರ್ಯಾಚರಿಸ್ತಾರೆ. ಹಾಗೆ ಹಲವಾರು ಕಸ್ಟಮರ್ಸ್ಗಳೆಲ್ಲ ಹೋಗಿದೆ. ಅದೇ ರೀತಿ ಒಬ್ಬ ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ನಿಶಾ ಅವರು ನಮಸ್ತೆ, ಹೇಗಿದ್ದೀರಾ? ನಿಂಚಲರಿ ಅನುಷಾರುಲೆ ತಮನ್ ವಿಧ ಇರೊಂಜಿ 2 ವರ್ಷ ಇರ ಕಸ್ಟಮರ್ ಎಂಚ ಇತ್ತಲು ಅಲ್ಪದ ಎಕ್ಸ್ಪೀರಿಯನ್ಸ್ ಏರೆ ಕೈ ಕ್ವಾಲಿಟಿ ಪೂರ ಮಸ್ತ್ ಇದ್ದುಂಡು ಯಾನ್ ಆಕ್ಚುಲಿ ಕುಡ್ಲದಾಲೆ ಬಟ್ ಹಿಂಗ್ ಮುಂಚೆ ಪೂರ ಕಲೆಕ್ಷನ್ಸ್ ಮಸ್ತ್ ಐತೆ ಆಪುಲ್ಡು ಮೆಟೀರಿಯಲ್ಸ್ ಪೂರ ಬಾರಿ ಶೋಕು ಐತೆ ಕಲೆಕ್ಷನ್ಸ್ ಉಂಡು ಅಂಚ ವರ್ತ್ ಮುಲ್ಪ. ಓಕೆ, ದಾದ ವೆಡ್ಡಿಂಗ್ ಫಂಕ್ಷನ್ಸ್ ದಾದ ಇದನ್ನೆಲ್ಲ ಮುಲ್ಪನೆ ಮುಲ್ಪನೆ ಬರ್ತೀನಿ. ಸೊ ಇಲ್ಲಿ ಕಸ್ಟಮೈಸ್ ಸಾರಿಗಳು ಸಿಗುತ್ತೆ ಅಂತ ನಾವು ಹೇಳಿದ್ವಿ. ಅಂತ ಹೇಳಿದ್ರೆ ನಿಮಗೆ ಬೇಕಾದಂತಹ ಡಿಸೈನ್ ಗಳನ್ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಮ್ಯಾಮ್, ನೀವು ಹುಟ್ಟಿರುವಂತಹ ಸಾರಿ ಕೂಡ ಇವಾಗ ಕಸ್ಟಮೈಸ್. ಸೊ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಕೊರಮ್ಮ. ಒಂದು ದಾದ ಪಣ್ಣಂದ ಇರೇಗಿತ್ತೆ ಒಂದು ಪ್ಯೂರ್ ಹ್ಯಾಂಡ್ಲೂಮ್ ಒಂದು ಕಸ್ಟಮೈಸ್ ಸಾರಿ ಯಾನ್ ಇಂಚನೆ ಡಿಸೈನ್ ಬೋರ್ಡು ಪಂಡದು ಪ್ಯೂರ್ ಜರಿ ಮಲ್ಪದನೆ ಒಂದು ಪೂರ ಪ್ಯೂರ್ ಜರಿ ಪಂಡ ಇರಿಗೆ ಸಿಲ್ವರ್ಲ ಇರಿಗೆ ಗೋಲ್ಡ್ಲ ಮಿಕ್ಸ್ ಆದ ಉಪ್ಪುನ ಇರಿಗೆ 8 ಗ್ರಾಮ್ ಅಂಚನೆ ಪಾಯಿಂಟ್ಸ್ ಗ್ರಾಮ್ಸ್ ಬರ್ಪು ಐಕೆ ಸರ್ಟಿಫಿಕೇಟ್ ತಿಕ್ಕು ನವಾಗ ಇತ್ತೆ ಇರಿಗೆ ಪ್ಯೂರ್ ಜರಿ ಬೋರ್ಡು ನಿಜಾನ ಬಂದ ನಾರ್ಮಲ್ ಟೆಸ್ಟೆಡ್ ಜರಿ ಬಂದ್ಪೆರ ಆಪುಡು ಈಗ ಓ ಡಿಸೈನ್ ಇತ್ತೆ ಕಸ್ಟಮರ್ ಬಂದ ಕಲರ್ ಕಾಂಬಿನೇಷನ್ ನಮ್ಮ ಕೈದು ಕೆಟ್ಲಾಗ್ ಉಪ್ಪುಡು ಕೆಟ್ಲಾಗ್ ಹೂ ಕಲರ್ಸ್ ಬೋರ್ಡು ನಿಗ್ಲೆಗೆ ಆ ಕಲರ್ಸ್ ನಮ್ಮ ಚೂಸ್ ಮಾಡ್ತು ನಿಗ್ಲೆಗೆ ಗೊತ್ತಾಯ್ತು ನಮ್ಮ ಬಂದು ಕೊಡ್ಪಾರ ಇಂಗ್ಲ ಸ್ಕಿನ್ ಸೂಟ್ ಆಗ್ಲಿಕ್ಕೆ ಕರೆಕ್ಟ್ ಪ್ಲಸ್ ಸ್ಕಿನ್ ಸೂಟ್ ಆಗ್ಲಿ ಅಂಚನೆ ಬುಕ್ ಇವರಿಗೆ ಡಿಸೈನ್ ನಮ್ಮ ಸೈಡ್ ಕೊರಪ ಕೆಲವು ಡಿಸೈನ್ ಇಂಚ ಬೋರ್ಡ ನೀವು ಟ್ರೆಂಡ್ ಉಪ್ಪನ ಡಿಸೈನ್ ಕೊರಪ ಕೆಲವರಿಗೆ ಸ್ಕ್ರೀನ್ ಶಾಟ್ಗೆ ಒಂದು ಬರ್ಪೇರು ಇಂಚ ಹೆಂಗ ಮಂತ್ ಕೊರೋಲಿಯಾ ಅಂದ್ರೆ ಈತ ಇವರಿಗೆ ಸಿಂಪಲ್ ಇವರಿಗೆ ನಾರ್ಮಲ್ ಟು 25 to 30 ಡೇಸ್ ಆಪುನ್ ಹೆವಿ ವರ್ಕ್ ಹೆವಿ ಇರೆ ವೀವಿಂಗ್ ಇತ್ತನ ಇವರಿಗೆ ಹೆವಿ ಬೇಕು ವೀವಿಂಗ್ ಇತ್ತನ ಅರೌಂಡ್ 35 to 60 ಡೇಸ್ ಆಪುನ್ ಇವರಿಗೆ. ಓಕೆ ಒಟ್ಟು ಅಲ್ಟಿಮೇಟ್ ಬರ್ಪುನು ಫೈನಲಿ ಅವು ನಮ್ಮ ಸೈಡ್ ಇದ್ದ ಗ್ಯಾರಂಟಿ ಕೊರಪ ನಮ್ಮನೆ ಕೆಲವು ಲೂಮ್ಸ್ ದಾಗ್ಲ ಉಪ್ಪು ಇರು ಅಗ್ಲ ನಮ್ಮ ಡೈರೆಕ್ಟ್ಲಿ ಪೋದು ಮೀಟಾಪ ಇದು ಪೋಂಡು ಪನ್ಪ ಅಗ್ಲ ಫ್ಯಾಬ್ರಿಕ್ ಕೊರಪ ಅಂದುವೇ ಕಲರ್ದ ಫ್ಯಾಬ್ರಿಕ್ ಎಂದು ಎಕ್ಸಾಕ್ಟ್ಲಿ ಇಂದುವೇ ಕಲರ್ದ ಫ್ಯಾಬ್ರಿಕ್ ಎಂದು ಕೊರಪ ಅಗ್ಲಿಗೆ ಇನ್ನಾಗ್ಲ ಅವೇ ಆಯ್ತಾ ಲೂಮ್ಸ್ ಬೋರ್ಡ್ ಆಫ್ನ ಏನ ಪೂರ ಉಂಡು ಆ ಸಿಲ್ಕ್ ದ ಕಲರ್ ದ ಕಾಂಬಿನೇಷನ್ ಪೂರ ರೆಡಿ ಮಾಡ್ತದ ನಮಕ್ ಕಡೆ ಪುಡುವೇರು ಕೂಡ ನಮಕ್ ರಿಟರ್ನ್ ಕಡೆ ಪುಡುವೇರು ಕನ್ಫರ್ಮೇಶನ್ಗೋಸ್ಕರ ಒಂದು ಓಕೆ ಅದೇ ಕರೆಕ್ಟ್ ಆಯ್ತಾ ಅಂದೆ ಐದು ನಾವು ಫೈನಲ್ ಮಲ್ಪ ಕುಕ್ಕ ವೀವಿಂಗ್ ಸ್ಟಾರ್ಟ್ ಮಾಡ್ಬೇರು ಇದನ್ 45 ಡೇಸ್ ಪೂರ ಫೈನಲ್ ಆದ ಗುಡ್ ರಿಸಲ್ಟ್ ವರ್ಕ್ ಎಡ್ಡೆ ಪ್ರಾಡಕ್ಟ್ ನಮಗೆ ಕಸ್ಟಮರ್ ಕೊರ್ದ ಕಸ್ಟಮೈಸ್ ಮಾಡಿ ಆತೆ ವರ್ಕ್ ಉಪ್ಪುಡು ಇದೆ ಆತೆ ಉಪ್ಪುಣು ದಾಯಪಣ್ಣ ನಮಕ್ಲ ರೆಸ್ಪಾನ್ಸಿಬಿಲಿಟಿ ಇಪ್ಪುಣು ಒಂಜಿ ಕಸ್ಟಮರ್ ಟ್ರಸ್ಟ್ ಮಾಡ್ತದ ನಮ್ಮಳ ಕೊರ್ತೇವೆ ಕರೆಕ್ಟ್ ಬಿಕಾಸ್ ಅಗ್ಲ ನೈಟ್ ಕಾಸು ಉಪ್ಪು ನೈಟ್ ಅಗ್ಲಿಗೆ ನಮಕ್ ಖಾಲಿ ಒಂಜಿ ಕಾಸ್ತ ಮ್ಯಾಟರ್ ಅತ್ತೆ ಅದು ನಮಕ್ ನಂಬಿಕೆ ಎಕ್ಸ್ಪೆಕ್ಟೇಷನ್ ದಿಲುಪೆಡು ಯಾರ ಆಡ ಕೊರ್ತಾರ ಮಂತ್ ಕೊರ್ಪೇರಿಂದ ಐನ್ ನಮಕ್ ನಾವು ಮಂತ್ ಕೊರ್ಪುನ ಜವಾಬ್ದಾರಿ ನಮ್ಮ ಆ ಬ್ರ್ಯಾಂಡ್ ನಮಕ್ ರೀಸನ್ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ನಮ್ಮ ಅದಕ್ಕೆ ಕೋಪುನ್ನಿ ಕ್ವಾಲಿಟಿಗೋಸ್ಕರ ನಮ್ಮ ದೇತ ಆಪುನ ಕ್ವಾಲಿಟಿಗೆ ನಮ್ಮ ಪ್ರಿಪರೇಬಲ್ ಕೊಪ್ಪ. ಪುತ್ತೂರಿನ ಬೈಪಾಸ್ನ ಬಪ್ಪಳಿಗೆ ಟವರ್ಸ್ ನಲ್ಲಿ ಈಗ ಇವರ 2ನೇ ಶಾಖೆ ಆರಂಭ ಆಗಿದೆ. ಹವಾನಿಯಂತ್ರಿತ ಈ ಒಂದು ಮಳಿಗೆ 1500 ಸ್ಕ್ವೇರ್ ಫೀಟ್ ನಲ್ಲಿ ಆರಂಭ ಆಗಿದೆ. ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯ ಬಟ್ಟೆಗಳನ್ನ, ಜೊತೆಗೆ ಇಲ್ಲಿ ಕುರ್ತಾ ಸೆಟ್ಸ್ ಇರಬಹುದು ಅಥವಾ ಸ್ಯಾರಿಗಳಲ್ಲಿ ವೆರೈಟಿ ಕಲೆಕ್ಷನ್ಗಳು ಎಲ್ಲವನ್ನ ಕೂಡ ಕೊಡ್ತಾ ಇದ್ರೆ. ಅದರ ಜೊತೆಗೆ 45 ಡೇಸ್ ಅಲ್ಲಿ ನಿಮಗೆ ಕಸ್ಟಮೈಸ್ಡ್ ಸ್ಯಾರಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿಗೆ ಭೇಟಿ ಕೊಟ್ಟು ನಿಮ್ಮ ಸ್ಯಾರಿ ಸೆಲೆಕ್ಷನ್ ಅನ್ನ ಮಾಡಬಹುದು, ಈ ಒಂದು ಕಲೆಕ್ಷನ್ ಅನ್ನ ಎಂಜಾಯ್ ಮಾಡಬಹುದು ಅಂಡ್ ಎಕ್ಸ್ಪೀರಿಯನ್ಸ್ ಮಾಡಬಹುದು.